ನಮಸ್ಕಾರಗಳು. ನಮ್ಮ ದೇರ್ಲಕಟ್ಟೆಯ ಈ ಒಂದು ಪ್ರದೇಶದಲ್ಲಿ ಬೆಲ್ಮ ಉತ್ಸವ ಸಮಿತಿ ವತಿಯಿಂದ ಹಾಗೂ ಬೆಲ್ಮ ಗ್ರಾಮ ಪಂಚಾಯತ್ ಸಹಯೋಗದಲ್ಲಿ ಹಮ್ಮಿಕೊಂಡಂತಹ ಬೆಲ್ಮ ಉತ್ಸವ ಕಾರ್ಯಕ್ರಮದ 3ನೇ ದಿನ ಇವತ್ತು ನಾವು ಉಳ್ಳಾಳ ತಾಲೂಕು ಪಂಚಾಯತ್ ವ್ಯಾಪ್ತಿಯ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರು, ಅದೇ ರೀತಿ ಶ್ರೀಶಕ್ತಿ ಗುಂಪಿನ ಮಹಿಳೆಯರು ಹಾಗೂ ಸಾರ್ವಜನಿಕ ಮಹಿಳೆಯರಿಗೆ ಹಲವಾರು ರೀತಿಯ ಕ್ರೀಡಾ ಸ್ಪರ್ಧೆಯನ್ನು ಏರ್ಪಾಡನ್ನು ಮಾಡಿದ್ದೇವೆ. ಈಗಾಗಲೇ ಮೆಹಂದಿ ಹಚ್ಚುವಂತಹ ಸ್ಪರ್ಧೆ ಕೂಡ ನಡೀತಾ ಇದೆ. ಅದಲ್ಲದೆ ರಂಗೋಲಿ ಸ್ಪರ್ಧೆ ಕೂಡ ನಡೀತಾ ಇದೆ. ಇದರಲ್ಲಿ ಹಲವಾರು ಮಹಿಳೆಯರು ಭಾಗವಹಿಸಿದ್ದಾರೆ. ಅದಲ್ಲದೆ ಡೊಂಕೋ ಮತ್ತು ಜುಬಿಲಿ, ಅದನ್ನು ಮಡಲ್ ಎಣೆಯುವುದು, ಅದಲ್ಲದೆ ಮಡೆ ಕೊಡೆಯುವುದು, ಅದಲ್ಲದೆ ಲಗೋರಿ, ಇನ್ನಿತರ ಕ್ರೀಡೆಗಳು ಈ ಒಂದು ವೇದಿಕೆಯಲ್ಲಿ ಇವತ್ತು ನಡೀತಾ ಇದೆ. ನಿನ್ನೆ ಕೂಡ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹಲವಾರು ರೀತಿಯ ಕ್ರೀಡೆಗಳು ನಡೆದಿದೆ. ಮೊನ್ನೆ ಗ್ರಾಮ ಪಂಚಾಯತ್ನ ಸದಸ್ಯರುಗಳಿಗೆ ಮತ್ತು ಅಧಿಕಾರಿಗಳಿಗೆ ಈ ಒಂದು ವೇದಿಕೆಯಲ್ಲಿ ಈ ಒಂದು ಸಭಾಂಗಣದಲ್ಲಿ ಕ್ರೀಡೆ ಕೂಡ ನಡೆದಿದೆ. ಈಗಾಗಲೇ ನಮ್ಮ ಬೆಲ್ಮ ಉತ್ಸವ ಸಮಿತಿ ಅಧ್ಯಕ್ಷರು ತಿಳಿಸಿದ ಪ್ರಕಾರ 2 ದಿನಗಳ ಕಾರ್ಯಕ್ರಮ ಬಹಳ ಸುಸೂತ್ರವಾಗಿ, ಬಹಳ ಸಂತೋಷಕರವಾಗಿ ಗ್ರಾಮದವರು ಎಲ್ಲರೂ ಅದರಲ್ಲಿ ಭಾಗವಹಿಸಿ ವಿನೋದವನ್ನು ಪಡೆದುಕೊಂಡು ಬೇರೆ ಬೇರೆ ಕ್ರೀಡಾ ಸಂಗಮ ಇರ್ಬೋದು, ಬೇರೆ ಬೇರೆ ಸಾರ್ವಜನಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಇದೆಲ್ಲ ಕೂಡ ಒಳ್ಳೆಯ ರೀತಿಯಲ್ಲಿ ನಮಗೆ ನಡೆದಿದೆ. ಇವತ್ತು 3ನೇ ದಿವಸ. ಇವತ್ತು ಈಗಾಗಲೇ ಗ್ರಾಮೀಣ ಕ್ರೀಡೆಯನ್ನು ಆರಂಭಿಸಿದ್ದೇವೆ. ಅಧ್ಯಕ್ಷರು ಹೇಳಿದ ರೀತಿಯಲ್ಲಿ ಗ್ರಾಮೀಣ ಕ್ರೀಡೆ ನಂತರ ಸಂಜೆ ಹೊತ್ತಲ್ಲಿ ಇವತ್ತು ಕೂಡ 2 ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಇವತ್ತು 3ನೇ ದಿವಸದ ಕಾರ್ಯಕ್ರಮ. ಇವತ್ತು ಬೆಳಿಗ್ಗೆ ನಮ್ಮ ಗ್ರಾಮೀಣ ಕ್ರೀಡೆಗಳನ್ನು ಗ್ರಾಮೀಣ ಪ್ರದೇಶದ ನಮ್ಮ ಬಹಳ ಮುಖ್ಯವಾಗಿ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಈ ಭಾಗದ ಸಾರ್ವಜನಿಕ ಬಂಧುಗಳಿಗೆ ಆ ಒಂದು ಸ್ಪರ್ಧೆಯನ್ನು ಇಟ್ಟಿದ್ದೀವಿ. ಈಗಾಗಲೇ ಸ್ಪರ್ಧೆಗಳು ನಡೀತಾ ಇದೆ. ಬಹಳ ಸುಂದರವಾಗಿ ರಂಗೋಲಿ ಸ್ಪರ್ಧೆ ಕೂಡ ಆಗ್ತಾ ಇದೆ. ಬಹಳ ಒಳ್ಳೆಯ ರೀತಿಯಲ್ಲಿ ನಮ್ಮ ಮಹಿಳಾ ಮಣಿಗಳ ಕೈಯಲ್ಲಿ ರಂಗೋಲಿ ಮೂಡಿ ಬರ್ತಾ ಇದೆ. ಆ ಕಡೆಯಿಂದ ಮೆಹಂದಿ ಇಡುವಂಥ ಸ್ಪರ್ಧೆ ಕೂಡ ಆಗ್ತಾ ಇದೆ. ಇನ್ನೇನು ಮಡಲು ಎಣೆಯುವಂಥದ್ದು, ಮಡಕೆ ಹೊಡೆಯುವಂಥದ್ದು, ಹಗ್ಗಜಗ್ಗಾಟ, ಈ ರೀತಿಯಾದ ಗ್ರಾಮೀಣ ಕ್ರೀಡೆಗಳು ನಡೆಯುವಂಥದ್ದು. ಒಟ್ಟಿನಲ್ಲಿ ನಮ್ಮ ಬೆಲ್ಮ ಉತ್ಸವ ಸಮಿತಿ ಈ ಭಾಗದ, ಈ ಗ್ರಾಮದ ಎಲ್ಲರನ್ನು ಸೇರಿಸಿಕೊಂಡು ಒಂದು ಸಮಿತಿಯನ್ನು ಮಾಡಿಕೊಂಡು ಒಂದು ಒಳ್ಳೆಯ ರೀತಿಯ ಕಾರ್ಯಕ್ರಮವನ್ನು ಜನರಿಗೆ ಕೊಡಬೇಕು. ಆ ಮೂಲಕ ನಮ್ಮೆಲ್ಲರಲ್ಲಿ ಕೂಡ ಒಂದು ರೀತಿಯಾದ ಸೌಹಾರ್ದಯುತವಾದ ವಾತಾವರಣ, ಒಂದು ಪ್ರೀತಿ, ವಿಶ್ವಾಸ ಎಲ್ಲ ಇರತಕ್ಕಂಥ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆಯಬೇಕು ಎಂಬ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಬೆಲ್ಮ ಗ್ರಾಮ ಪಂಚಾಯತಿನ ಸಹಯೋಗದೊಂದಿಗೆ ನಮ್ಮ ಬೆಲ್ಮ ಉತ್ಸವ ಸಮಿತಿ ಇದನ್ನು ಮಾಡ್ತಾ ಇದೆ. ಯಾವುದು ಇದೆಲ್ಲ 4 ಮಂದಿ ಆಡಲಿಕ್ಕೆ ಮಿನಿಮಮ್ 2 ನಿಮಿಷದಲ್ಲಿ 49, 56 ನಿಮಿಷ, 1 ಗಂಟೆ ಬೇಕು ಆಡಲಿಕ್ಕೆ, ನೆನಪಿಟ್ಟುಕೊಳ್ಳಿ. ಹಾಗಾಗಿ ಈಗ ನಾವು ಯಾವ್ದು ಆಡಬೇಕು, ಕೆಳಗಿದ್ದ ಕೆಳಗೆ ಅದನ್ನೇ ಆಡಬೇಕು. ನೋಡಿ ನೆನಪಿಟ್ಟುಕೊಳ್ಳಿ, ಅದನ್ನೇ ಆಡಬೇಕು. 3ನೇ ಯಾವುದು ಅದು ಒಂದಾದಕ್ಕೂ ಒಂದೊಂದು ನೀವು ಈಗಲೇ ಸ್ಪ್ರೆಡ್ ಮಾಡಿಕೊಳ್ಳಿ ಯಾರ್ಯಾರು. ಹಲೋ ಹಲೋ ಹಲೋ
ಎಲ್ಲ ಅವಳ ಉಂಟು ದೂರ ಆಕಾರ ಖಾಲಿ ಇಟ್ಟು ಸರಿ ಸರಿ ಮೆಲ್ಲ 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 ಮೇಲೆ